ಮುಟ್ಟ ಬೆತ್ತ ಜೀನಿಂಚ ಬೆತ್ತ ಬರ್ತೀನಿ ನೀರೇ ಬಣ್ಣದ್ದು ಮೇ ಮಾಡಿ ಬೆತ್ತ ಬರ್ತೋಡು ಲೈನ್ ಅಪ್ಪರನ್ನು ಫಾಲೋ ಮಾಡ್ತೇನೆ ರೂಪಾಯಿ ಅನುದಾನದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ 30 ಲಕ್ಷ ರೂಪಾಯಿ ಅನುದಾನದಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಕೊಣಾಜೆಯ ಗ್ರಾಮ ಪಂಚಾಯತ್ ಆಡಳಿತ ಸೌಧವನ್ನ ಸಂಪರ್ಕಿಸುವ ಒಂದು ರಸ್ತೆಗೆ ಅನುದಾನವನ್ನು ಕೊಟ್ಟಿದ್ದಾರೆ. ಈ ಭಾಗದ ಎಲ್ಲ ನಾಗರಿಕರು ಕೂಡ ಸೇರಿ ಅವರಿಗೆ ಒಂದು ಶಾಲು ಓದಿಸಿ ಒಂದು ಸನ್ಮಾನ ಮಾಡುವ ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಮ ಮಸೀದಿ ಹತ್ತಿರದ ತಿರುವು ರಸ್ತೆಯನ್ನ ಅಭಿವೃದ್ಧಿಪಡಿಸಬೇಕಂತ ನಾವು ಕೇಳಿಕೊಂಡಾಗ ಅದಕ್ಕೆ ಸುಮಾರು 15-20 ಲಕ್ಷ ರೂಪಾಯಿ ಅನುದಾನವನ್ನು ನೀಡಿ ಆ ರಸ್ತೆ ಕಂಪ್ಲೀಟ್ ಆಗಿ ಸುಸಜ್ಜಿತವಾಗಿದೆ. ಅಲ್ಲಿ ನಮಗೆ ಒಂದು ಚರಂಡಿ ಇಲ್ಲದಿದ್ದರೆ ನಮ್ಮ ಮಸೀದಿಯ ಕಾಂಪೌಂಡ್ ಹಾಲ್ ಈಗ ಬೀಳುವ ಸ್ಥಿತಿಯಲ್ಲಿದೆ. ಸೊ ಅದಕ್ಕೆ ಒಂದು ಚರಂಡಿಗೆ ಅನುದಾನ ಕೊಡಬೇಕು. ಮತ್ತು ನಮ್ಮ ಮಸೀದಿಯ ಅಂಗಳಕ್ಕೆ ನೀವು ತುಂಬಾ ಅನುದಾನ ಕೊಟ್ಟಿದ್ದೀರಿ, ಒಂದು ಸ್ವಲ್ಪ ಬಾಕಿ ಆಗಿದೆ ಇಂಟರ್ಲಾಕ್, ಅದು ಇಂಜಿನಿಯರ್ ಹತ್ರ ಸರ್ ಹೇಳ್ತಾರೆ. ಈ 2 ಅನುದಾನವನ್ನು ಕೊಟ್ಟರೆ ನಾವು ಮತ್ತೆ ನಿಮ್ಮಲ್ಲಿ ಈ ಬಗ್ಗೆ ಅನುದಾನದಲ್ಲಿ ನಾವು ಚರ್ಚೆ ಮಾಡುವುದಿಲ್ಲ ಅಂತ ಹೇಳಿಕೊಂಡು ಬಹುಶಃ ನಮ್ಮ ಗ್ರಾಮವನ್ನ ಒಂದು ಮಾದರಿ ಗ್ರಾಮವನ್ನಾಗಿ ಮಾಡಿದ್ದಾರೆ. ಕೋಟ್ಯಾಂತರ ರೂಪಾಯಿ ಅನುದಾನವನ್ನು ನಮ್ಮ ಗ್ರಾಮ ಕೊಟ್ಟಿದ್ದಾರೆ. ಆ ಎಲ್ಲ ವಿಷಯವನ್ನು ಮತ್ತೆ ನಾವು ಮೇಲ್ಗಡೆ ಸನ್ಮಾನ ಮಾಡುವಾಗ ಹೇಳುವ ಅಂತ ಹೇಳಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ನಾನು ತುಂಬು ಹೃದಯದ ಅಭಿನಂದನೆಗಳನ್ನು ಮರೆಸಿಕೊಂಡು ಎಲ್ಲ ಕಾರ್ಯಗಳು ಅವರದ್ದು ಸುಸೂತ್ರವಾಗಿ ನೆರವೇರಲಿ. ಸದಾ ಅವರು ಯಾವಾಗಲೂ ಒಂದು ಮಾತು ಹೇಳ್ತಾರೆ, ನಾನು ಎಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಿದಾಗ ಆ ರಸ್ತೆಯಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರಿಶ್ಚಿಯನ್ರು, ಬಡವರು, ಬಲ್ಲಿದರು ಕೈಗೆ ಹಿಡಿದು ಹೋದಾಗ ಮಾತ್ರ ಅದು ನಿಜವಾದ ಅಭಿವೃದ್ಧಿ ಎಂಬ ಮಾತನ್ನು ಅವರು ಯಾವಾಗಲೂ ಕೂಡ ಹೇಳ್ತಾರೆ. ಆ ಮಾತಿಗೆ ಅನುಗುಣವಾಗಿ ಕೊಣಾಜೆ ಗ್ರಾಮಕ್ಕೆ ಸದಾ ನಡೆಯುತ್ತಿದೆ, ಮಾದರಿಯಾಗಿದೆ ಅಂತ ಹೇಳಿಕೊಂಡು ನಿಮಗೆ ಮತ್ತೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಸಲ್ಲಿಸಿಕೊಂಡು ಅವರಿಗೆ ಒಂದು ಸನ್ಮಾನವನ್ನು ನಮ್ಮ ಹಿರಿಯರು ಸೇರಿ ಮಾಡ್ತಾರೆ. ಗ್ರಾಮದಲ್ಲಿ ಯಾವುದೆಲ್ಲ ಕೇಳಿದ್ರೆ ಅದೆಲ್ಲ ಕೂಡ ಆಗಿದೆ. ಇನ್ನು ಕೆಲವೊಂದು ರವೀಂದ್ರನ ಕೇಳಿದ್ರು ಆ ರಸ್ತೆ ಕೂಡ ಆಗಿದೆ. ಇನ್ನು ಯಾವುದೇ ಕೆಲವೊಂದು ಕೇಳಿದ್ರು ಅದೇ 3ನೇ ಹಂತದಲ್ಲಿ ಅಲ್ಲ ಕೊಟ್ಟಿದ್ದೇವೆ ಬರಬೇಕು. ಈಗ ಬಹುಶಃ ಮತ್ತೊಂದು ಚರಂಡಿ ಕೇಳಿದ್ದಾರೆ, ಅದು ಇಲ್ಲಿ ನಾನು ಪೋಸ್ಟ್ ಮ್ಯಾನ್ ಕೆಲಸ ಮಾತ್ರ, ನಾನೆಲ್ಲ ದುಡ್ಡು ಇವರ ಕೈಯಲ್ಲಿ ಕೊಡುದು. ಇವರು ಹೇಳಿದ್ದಾನೆ ನಾನು ಮಾಡುದು. ಮೊನ್ನೆ ಇವರ ಹತ್ರ ಹೇಳಿಲ್ಲ, ಅವ್ರು ಹೇಳ್ಬೇಕಿತ್ತು ಅವಾಗ, ಯಾಕೆ ನೀವು ಹೇಳಿಲ್ಲ? ಚರಂಡಿ ಸೇರಿಸಿದ್ದು ಅಂತ ನಾನು ಎಣಿಸಿದ್ದೆ, ಚರಂಡಿ ಸೇರಿಸಿದ್ದೆ. ನೆಕ್ಸ್ಟ್ ಗ್ರಾಂಟ್ ಬಂದಾಗ ನಿಮ್ಮ ಗ್ರಾಮಕ್ಕೆ ಗ್ರಾಂಟ್ ಕೊಟ್ಟಾಗ ಅದನ್ನು ಇಟ್ಟು ಕೊಡಿ, ಆ ಕೆಲಸ ಮಾಡುವ. ಮತ್ತೆ ಇಂಟರ್ಲಾಕ್ಗೆ ಸಂಬಂಧಪಟ್ಟ ಇದು ಎಲ್ಲ ಗ್ರಾಂಟ್ ಅಲ್ಲಿ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ ಇದು ಬರೇ ಶಾಸಕ ನಿಧಿ ಅಲ್ಲದೆ ಬೇರೆ ನಿಧಿ ನಿರ್ಮಾಣಕ್ಕೆ ಆಗುದಿಲ್ಲ. ಅದಾಗ ಹಿಂದೆ ಹಾಕಿದಂತ ಸುಮಾರು 3.5 ಕೋಟಿ ಎಲ್ಲ ಬೇರೆ ಎಲ್ಲ ಪೆಂಡಿಂಗ್ ಇದೆ. ಅದೆಲ್ಲೊಮ್ಮೆ ಕ್ಲಿಯರ್ ಆದ ನಂತರ ನೆಕ್ಸ್ಟ್ ಬರುವ ಮುಂದೆ ಬರುವ ಅವಕಾಶ ಸಿಕ್ಕಿದಾಗ ಖಂಡಿತ ಇದನ್ನು ಕೂಡ ಮಾಡುವ.